ಸದಾಶಿವ ಉಳ್ಳಾಳ್ರವರು ಅವರನ್ನು ನಮ್ಮ ವಲಯ ಸಮಿತಿಯ ಎಲ್ಲ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಯಾವಾಗಲೂ ನಿರಂತರವಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಏನೇ ಕಾರ್ಯಕ್ರಮ ಆದರೂ ನಮ್ಮೊಂದಿಗೆ ನಿರಂತರವಾಗಿ ಕೈಜೋಡಿಸ್ತಿರತಕ್ಕಂಥ ನಮ್ಮ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಮೊಹಮ್ಮದ್ ಮೋನೂರ್ ಅವರಿದ್ದಾರೆ. ಅವರನ್ನು ಕೂಡ ನಮ್ಮ ಈ ವಲಯ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕಾರ್ಮಿಕ ಘಟಕದ ಅಧ್ಯಕ್ಷರು, ಮುನ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ವಿಲ್ಫ್ರೆಡ್ ಡಿಸೋಜರವರು. ಅವರನ್ನು ಕೂಡ ನಮ್ಮ ವಲಯ ಸಮಿತಿಯ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಸಮಿತಿ ಇಲ್ಲಿ ಆಗಬೇಕಾದ್ರೆ ಇದಕ್ಕೊಂದು ಅಧ್ಯಕ್ಷರು ಬಹಳ ಅಗತ್ಯ. ಈ ಒಂದು ನಿಟ್ಟಿನಲ್ಲಿ ಹಿಂದೆ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಈ ಒಂದು ವಲಯ ಸಮಿತಿಯಲ್ಲಿ ಕೆಲಸವನ್ನು ಮಾಡುತ್ತಾ ನಮ್ಮ ಪಕ್ಷವನ್ನು ಸಂಘಟಿಸುವಲ್ಲಿ ತಮ್ಮ ಪಾತ್ರ ಬಹಳ ಪ್ರಮುಖವಾದ ಕೆಲಸವನ್ನು ಮಾಡಿದಂಥ ನಮ್ಮ ಈ ಒಂದು ವಲಯ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಟಿ ಖಾದರ್ ಅವರಿದ್ದಾರೆ. ಅವರನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ DCCಯ ಸದಸ್ಯರಾಗಿರ್ತಕ್ಕಂಥ ಇಸ್ಮಾಯಿಲ್ ಅವರಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜುಮ್ಮಾ ಮಸೀದಿ ಪಿಲಿಕೂರು ಜುಮ್ಮಾ ಮಸೀದಿ ಅಧ್ಯಕ್ಷರಾಗಿರ್ತಕ್ಕಂಥ PI ಅಹಮ್ಮದ್ ಕುಂಜಾ ಅವರಿದ್ದಾರೆ. ಅವರು ಕೂಡ ಬಹಳ ಹಿಂದೆ ಕೂಡ ರಾಜಕೀಯದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೋಟೆಕಾರ ಪಟ್ಟಣ ಪಂಚಾಯತ್ನ ಮಾಜಿ ಕೌನ್ಸಿಲರ್ ಆಗಿರ್ತಕ್ಕಂಥ, ಅದೇ ರೀತಿ ಇವತ್ತು ನಮ್ಮ ಬ್ಲಾಕಿನ ಪದಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಬಾವರ್ ಅವರಿದ್ದಾರೆ. ಅವರನ್ನು ನಾವು MLA ಅಂತ ಕರೆಯುವುದು. ಅದೇ ರೀತಿ ತಲಪಾಡಿ ಗ್ರಾಮ ಪಂಚಾಯತ್ನ ಸದಸ್ಯರು ಆಗಿರ್ತಕ್ಕಂಥ ರೀತಿಯ ಸಹೋದರರಾಗಿರುವಂಥ ವೈಭವ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತರ ಘಟಕದ ತಲಪಾಡಿ ವಲಯ ಸಮಿತಿಯ ಅಧ್ಯಕ್ಷರು ಆಗಿರತಕ್ಕಂಥ ಲತೀಫ್ ಪಂಜಾಳರವರಿದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಮಾಜಿ ಪಂಚಾಯತ್ನ ಉಪಾಧ್ಯಕ್ಷರು, ಸಕ್ರಿಯ ರಾಜಕಾರಣಿ ಆಗಿರ್ತಕ್ಕಂಥ ಶ್ರೀಯುತ ನಮ್ಮ ಅವರಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನಿದ್ದೇನೆ. ಕಿನ್ಯಾ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು, ನಮ್ಮಲ್ಲಿ ರಾಜಕೀಯದಲ್ಲಿ ಸಕ್ರಿಯವಾಗಿ ಮುಂಚೂಣಿಯಲ್ಲಿ ಇರತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಕಿನ್ಯಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಅಮಿತ್ ಕಿನ್ಯಾರವರಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ವಕ್ಫ್ ಇದರ ಸದಸ್ಯರಾಗಿರ್ತಕ್ಕಂಥ ಉಸ್ಮಾನ್ ರವರಿದ್ದಾರೆ. ಅವರನ್ನು ಕೂಡ ಈ ಒಂದು ವಲಯ ಸಮಿತಿಯ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಗೌರವಾನ್ವಿತ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅಶ್ರಫ್ ರವರಿದ್ದಾರೆ, ಮಾಜಿ ಸದಸ್ಯರಾಗಿರತಕ್ಕಂಥ ಸಲಾಂ ರವರಿದ್ದಾರೆ, ಇಬ್ರಾಹಿಂ ರವರಿದ್ದಾರೆ. ಎಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ಆಟೋ ರಿಕ್ಷಾ ಚಾಲಕರಿಗೂ, ಮಾಲಕರಿಗೂ, ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ನನ್ನ ಮಹಿಳಾ ಕಾಂಗ್ರೆಸ್ನ ಸದಸ್ಯರಿಗೂ, ಎಲ್ಲ ನಮ್ಮ ವಲಯ ಸಮಿತಿ ಎಲ್ಲ ಸದಸ್ಯರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ನಿನ್ನೆ ಕಾರ್ಮಿಕ ಘಟಕದ ಸದಸ್ಯರ ಆಯ್ಕೆ ಕೂಡ ಮಾಡಲಾಗಿದೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಂಚಾಯತ್ನ ಮಾಜಿ ಸದಸ್ಯರಾದ ಹಸೇನ್ ಅವರಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಅವರ ಇರುವಿಕೆಯನ್ನು ಕೂಡ ಈ ಒಂದು ವೇದಿಕೆಯ ಮೂಲಕ ಅವರನ್ನು ಗುರುತಿಸ್ತಾ ಇದ್ದೇನೆ. ಅವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ಸಂತೋಷ ಆಗ್ತಾ ಇದೆ, ತುಂಬ ಸಂತೋಷ5 ಆಗ್ತಾ ಇದೆ. ಬಾಲ ವರ್ಷದಿಂದ ಇಷ್ಟು ಜನರನ್ನು ಸೇರಿಸಿ ಕಾರ್ಯಕ್ರಮ ಮಾಡಿದ್ದು ಈಗ ಕಾಣ್ತಾ ಇದೆ. 5 ವರ್ಷ ಆಯಿತಾ ಏನೋ ನಾವು ಇಷ್ಟು ಜನ ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ದು. ಸಿದ್ದಿಕ್ ತಲಪಾಡಿ ಅವರು ಆಯ್ಕೆಯಾದಂಥ ತಾಲೂಕು ಪಂಚಾಯತ್ ಮೆಂಬರಲ್ಲಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಇದಕ್ಕಿಂತ ಜಾಸ್ತಿಯಾಗಿ ಮಾಡಿದ್ದೆವು. ಅದೇ ರೀತಿ ಕಾಣ್ತಾ ಇದೆ. ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ತಲಪಾಡಿ ಘಟಕದ ನೂತನ ಸಮಿತಿ ಆಯ್ಕೆಯಾದ ನಂತರ ಮಾಡುವಂಥ ಪ್ರಥಮ ಸಭೆ ದೇವರ ದಯದಿಂದ ಚೆನ್ನಾಗಿ ನಡೀತಾ ಉಂಟು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಬ್ಲಾಕಿನ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಳ್ರವರು ಹಾಗೂ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಮೊಹಮ್ಮದ್ ಮೋನೂರ್ ಅವರು, ಹಾಗೆ ನಮ್ಮ ನೂತನ ಅಧ್ಯಕ್ಷರಾದಂಥ ಟಿ ಖಾದರ್ರವರು, ಹಾಗೂ ನಮ್ಮ ನಾಯಕರಾದಂಥ ಸದ್ದಾಮ್ನವರು, ಮೊಯ್ದೀನ್ ಬಾವನವರು, ಮಸೀದಿಯ ಅಧ್ಯಕ್ಷರಾದಂಥ ಬಾವುಚಾ, ನಮ್ಮನ್ನ ಹಿರಿಯ ವ್ಯಕ್ತಿ ಅವರು ಉಸ್ಮಾನ್ ಕೆಸಿನವರು, ಹಾಗೂ ವಿಲ್ಫ್ರೆಡ್ ಕಾರ್ಮಿಕ ಘಟಕದ ಅಧ್ಯಕ್ಷರು, ಹಾಗೂ ಎಲ್ಲರೂ ಇಲ್ಲಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದರೆ ನನಗೆ ಖುಷಿಯಲ್ಲಿ ಮಾತಾಡ್ತಾ ಇದ್ದೇನೆ. ಏಕೆಂತ ಹೇಳಿದರೆ ಕಾಂಗ್ರೆಸ್ ಕಳೆದ ನಮ್ಮ ತಲಪಾಡಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಹಿನ್ನಡೆಯನ್ನು ಕಾಣಿತ್ತು. ಅದನ್ನು ಮುನ್ನಡೆಗೆ ತರಲು ಈ ಒಂದು ಕಾರ್ಯಕ್ರಮ ಅಗತ್ಯ ಅಂತ ಕಾಣ್ತಾ ಇದೆ. ಅದೇ ರೀತಿ ಇವತ್ತು ನಮ್ಮ ಅದಕ್ಕೆ ಪೂರಕವಾಗಿ ಒಂದು ಕಾರ್ಮಿಕ ಘಟಕದ ಒಂದು ನೂತನ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಇದಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಜೀರ್ ಕೆಸಿ ರೋಡ್ ಅವರನ್ನು ಬರ್ತಾ ಇದ್ದಾರೆ. ಅವರಿಗೂ
ಸ್ವಾಗತವನ್ನು ಕೋರುತ್ತಾ ಅದೇ ರೀತಿ ಎಲ್ಲ ನೂತನ ಪದಾಧಿಕಾರಿಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಏಕೆ ಮಾಡ್ತಾ ಇದೆ ಅಂತ ಹೇಳಿದರೆ, ನಮ್ಮ ಊರಿನಲ್ಲಿ ಕಾರ್ಮಿಕ ಘಟಕದ ಒಂದು ಕೊರತೆ ಇದೆ. ಕಾರ್ಮಿಕರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ, ಅವರಿಗೆ ತೊಂದರೆ ಇದೆ. ಅವರಲ್ಲಿರುವ ತೊಂದರೆಯನ್ನು, ಅವರ ಕಷ್ಟಗಳನ್ನು ಯಾರ ಹತ್ರ ಹೇಳಿಕೊಳ್ಳುವುದು ಅಂತೇಳಿ ಅವರು ಪರದಾಡ್ತಾ ಇರುವಾಗ ನಮ್ಮ ಬ್ಲಾಕಿನ ಅಧ್ಯಕ್ಷರು, ತಲಪಾಡಿ ಗ್ರಾಮ ಸಮಿತಿ ಅಧ್ಯಕ್ಷರು ಹಾಗೂ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಸುರೇಖರ್ ಅವರು ಸೇರಿಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿದರು, ಕಾರ್ಮಿಕ ಘಟಕದ ಸಮಿತಿ. ಅದರಲ್ಲಿ ಮೊದಲನೇದಾಗಿ ಕಾರ್ಮಿಕರು ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಒಂದು 45 ಜನರನ್ನು ಒಗ್ಗೂಡಿಸಿ ನಾವು ಮಾಡಿದ್ದೇವೆ. ಇನ್ನು ಮುಂದೆ ಇದರ ಪೂರಕವಾಗಿ ಇತರ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಎಲ್ಲರನ್ನು ಸೇರಿಸಿಕೊಂಡು ಮಾಡುವಂಥ ಒಂದು ಅಭಿಪ್ರಾಯವಿದೆ. ಈ ಕಾರ್ಮಿಕ ಘಟಕದ ಮುಂದಕ್ಕೆ ನಾವೊಂದು ಉಸ್ಮಾನ್ ಕಲ್ಲಾಪುರವರು ಬಂದಿದ್ದಾರೆ, ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಮಿಕ ಘಟಕದ ಅವಶ್ಯಕತೆ ಏನಂತೇಳಿ ಇನ್ನು ಮುಂದಕ್ಕೆ ಇದರ ಪೂರಕವಾಗಿ ನಾವೊಂದು ಸೊಸೈಟಿಯನ್ನು ಮಾಡುವ ಒಂದು ಅಭಿಪ್ರಾಯವನ್ನು ಮಂಡಿಸಿದ್ದೇವೆ. ಸೊಸೈಟಿ ಅಂತ ಹೇಳಿದರೆ ಎಲ್ಲ ನಮ್ಮ ಚಾಲಕ ಮಾಲಕರ ಸಂಘದ ಮೆಂಬರ್ಸನ್ನು ಮಾಡಿ ಅದೊಂದು ಕೋಆಪರೇಟಿವ್ ಸೊಸೈಟಿ ಮಾಡಿ, ಆ ಚಾಲಕ ಮಾಲಕರಿಗೆ ಯಾರಾದರೂ ತೊಂದರೆ ಆದರೆ ಅವರಿಗೆ ಕಿರು ಲೋನ್, ಸಣ್ಣ ಪುಟ್ಟ ತೊಂದರೆಗಳು ಬಂದರೆ 10,000ದಿಂದ 50,000, 1 ಲಕ್ಷ ತನಕ ಲೋನ್ ಕೊಡುವಂಥ ಒಂದು ಸಂಘವನ್ನು ಮಾಡಿ ಮುಂದಕ್ಕೆ ಅವರ ಜೀವನೋಪಾಯಕ್ಕಾಗಿ ಅದು ಉಪಕಾರ ಆಗ್ತದೆ ಅಂತ ಹೇಳ್ಕೊಳ್ಳುತ್ತಾ, ಆಟೋ ರಿಕ್ಷಾ ಚಾಲಕ ಕಾರ್ಮಿಕ ಅಂತ ಮಾಡಿದ್ದು. ಈ ಎರಡು ಬಗ್ಗೆ ಸಹ ನಾನು ಸ್ವಲ್ಪ ಮಾಹಿತಿ ಕೊಡ್ತೇನೆ. ಆಟೋ ರಿಕ್ಷಾ ಚಾಲಕರಿಗೆ ಈಗ ಸರ್ಕಾರ ಇ ಶ್ರಮ್ ಅಂತ ಒಂದು ಅವರಿಗೆ ಒಂದು ಕಾರ್ಯಕ್ರಮ ಮಾಡಿದೆ. ಆ ಕಾರ್ಯಕ್ರಮದಲ್ಲಿ ಆಟೋ ರಿಕ್ಷಾ ಚಾಲಕರಿಗೆ 1 ಲಕ್ಷ ESI ಅದರಲ್ಲಿ ಸಿಗ್ತದೆ. ಮತ್ತೊಂದು 2 ಲಕ್ಷ ರೂಪಾಯಿ ಅಕಸ್ಮಾತ್ ಡೆತ್ ಆದರೆ ಇದು ಅವರಿಗೆ ಬೆನಿಫಿಟ್ ಸಿಗ್ತದೆ, ಅವರ ಮನೆಯವರಿಗೆ. ಇದೊಂದು. ಮತ್ತು ಕಾರ್ಮಿಕ ಘಟಕದಲ್ಲಿ ಗಾರೆ ಕೆಲಸ, ಬಿಲ್ಡಿಂಗ್ ಕೆಲಸ, ಪ್ರತಿಯೊಂದು ಆ ಕೆಲಸದ ಎಂತೆಲ್ಲ ಸಿಗ್ತದೆ ಅಂತ ಜುಟುಕಾಗಿ 2 ಮಾತನ್ನು ನಾನು ಹೇಳ್ತೇನೆ. ನಾನು ಉಳ್ಳಾಲ ಬ್ಲಾಕಿನ ಕಾರ್ಮಿಕ ಘಟಕ ಅಧ್ಯಕ್ಷನಾಗಿ ನಾನು ಕೂಡ ಆಟೋ ರಿಕ್ಷಾ ಡ್ರೈವರ್ ಆಗಿ ಇವತ್ತು ಎಲ್ಲ ವಿಧದಲ್ಲಿ ಕೂಡ ಕಾರ್ಮಿಕರ ಬಗ್ಗೆ ಚಿಂತನೆ ಉಳ್ಳವ, ಯಾವಾಗಲೂ ನಿಮ್ಮ ಜೊತೆ ಇದ್ದೇನೆ. ಎನಿ ಟೈಮ್ ನಮ್ಮ ಕಾರ್ಮಿಕರಿಗೆ, ನಮ್ಮ ಪ್ರತಿ ತಲಪಾಡಿ ಗ್ರಾಮದ ಕಾರ್ಮಿಕರಿಗೆ ಅನ್ಯಾಯ ಆದಾಗ ಅವರ ಜೊತೆ ಬ್ಲಾಕ್ ಅಧ್ಯಕ್ಷರ ಸನ್ಮುಖದಲ್ಲಿ ಯಾವ ಕಾರ್ಯಕ್ರಮ ಕೂಡ ನಾನು ಸಿದ್ಧನಾಗಿದ್ದೇನೆ. ಈ ಕಾರ್ಮಿಕರಿಗೆ ಸೆಂಟ್ರಿಂಗ್ ಕೆಲಸದವರಿಗೆ, ಗಾರೆ ಕೆಲಸ ಮಾಡುವವರಿಗೆ, ಮತ್ತು ಎಲೆಕ್ಟ್ರಿಷಿಯನ್ ಕೆಲಸ, ಪೇಂಟಿಂಗ್ ಕೆಲಸ, ಮತ್ತು ಬಾರ್ಬೆಂಡರ್ ಕೆಲಸ, ಬಡಗಿ ಕೆಲಸ, ವೈರಿಂಗ್ ಕೆಲಸ, ಟೈರ್ ನಿರ್ಮಾಣ ಕಾರ್ಮಿಕರು, ಮಾರ್ಗ, ಒಳಚರಂಡಿ, ಮೋರಿ, ಸೇತುವೆ, ಡಾಮರೀಕರಣ ಕಾರ್ಮಿಕರು, ಇಂಥವರಿಗೆ ಉಪಯೋಗಿಸುವ ಕೆಲಸಗಳು. ಮಕ್ಕಳ ಶಿಕ್ಷಣಕ್ಕೆ ಪಡೆಯಲು 2,000ದಿಂದ 6,000 ತನಕ ಒಂದು ಪ್ರೌಢಶಾಲೆ ತನಕ ಸಿಗ್ತದೆ. ನಂತರ 20,000ದಿಂದ 30,000 ತನಕ ಸ್ಕಾಲರ್ಶಿಪ್ ಸಿಗ್ತದೆ. ಹಾಗೂ ಇದರ ಕಾರ್ಮಿಕರ ವಯೋಮಿತಿ 18ರಿಂದ 60 ವರ್ಷ ತನಕ. ಇದರಲ್ಲಿ ಅಕಸ್ಮಾತ್ ಮರಣ ಹೊಂದಿದ್ದರೆ 5 ಲಕ್ಷ ರೂಪಾಯಿ ಅವರಿಗೆ ಸಿಗ್ತದೆ. ಒಂದು ವೇಳೆ ಕೆಲಸ ಮಾಡುವಾಗ ಏನಾದ ಅರ್ಧಂಬರ್ಧ ಒಂದು ಸೈಡ್ ಇಲ್ಲದ ಆದರೆ 2.5 ಲಕ್ಷ ಅವರ ಆ ಟೈಮಲ್ಲಿ ಅವರಿಗೆ ಚಿಕಿತ್ಸೆಗೆ ಅಂತ ಸಿಗ್ತದೆ. ಮತ್ತು ಮದುವೆ ಆದಾದರೆ 50,000 ಇದರಲ್ಲಿ ಪ್ರೋತ್ಸಾಹಧನ ಸಿಗ್ತದೆ. ಮನೆ ಕಟ್ಟಬೇಕಾದ್ರೆ 4% ಬಡ್ಡಿಯಲ್ಲಿ ಅವರಿಗೆ ಕಾರ್ಮಿಕ ಕಾರ್ಡ್ ಮಾಡಿದವರಿಗೆ ಇದರಲ್ಲಿ ಸಾಲ ಕಾರ್ಮಿಕ ಭವನದಲ್ಲಿ ಅಪ್ಲೈ ಮಾಡಿದರೆ ಅವರಿಗೆ ಆ ಸೌಲಭ್ಯ ಸಿಗ್ತದೆ. ಮತ್ತು ಇಂಜಿನಿಯರ್ ಅಭ್ಯಾಸ ಮಾಡುವವರಿಗೆ, ಡಾಕ್ಟರ್ ಕಲಿಯುವವರಿಗೆ ಇದರಲ್ಲಿ ಸೌಲಭ್ಯ ಸಿಗ್ತದೆ. ಇದೆಲ್ಲ ಸೌಲಭ್ಯ ಸಿಗುವಾಗ ನಮ್ಮ ಕಾರ್ಮಿಕರಿಗೆ ಇದನ್ನು ಕೆಲಸ ಮಾಡುವ ವಿಷಯವನ್ನು ಅವರಿಗೆ ನಾವು ತಿಳಿಸಿದರೆ, ನಮ್ಮ ಕೂಲಿ ಕಾರ್ಮಿಕರು ಇವತ್ತು ನಮ್ಮ ಪಕ್ಷದ ಬೆನ್ನೆಲುಬು ಕೂಲಿ ಕಾರ್ಮಿಕರು. ಈ ಕೂಲಿ ಕಾರ್ಮಿಕರಿಗೆ ಈ ಬೆನಿಫಿಟನ್ನು ನಾವು ಕೊಟ್ಟರೆ ನಮ್ಮ ಪಕ್ಷ ಸಂಘಟನೆ ಬಲವಾಗ್ತದೆ. ಪ್ರತಿಯೊಂದು ಸಲ ಇವತ್ತು ನಮ್ಮ ಕಾರ್ಮಿಕರಿಗೆ ಯಾವ ಸೌಲಭ್ಯ ಸಿಗ್ತದಂತೆ ಯಾರಿಗೂ ಗೊತ್ತಿಲ್ಲ. ಇದನ್ನು ನಾವು ಕೆಲವೊಂದು ಪಕ್ಷದವರು ಮಾತ್ರ ಮಾಡ್ತಿದ್ದಾರೆ. ನಮ್ಮ ಪಕ್ಷದಲ್ಲಿ ಈಗ ಮುಂದಿನ ದಿನದಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲರ ಮನೆಗೆ ಮುಟ್ಟಿಸುವ ಕಾರ್ಯಕ್ರಮ ನಮ್ಮ ತಲಪಾಡಿ ಗ್ರಾಮದ ಕಾರ್ಮಿಕರ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ. ಅದು ಆಟೋ ರಿಕ್ಷಾ ಚಾಲಕರ ಮಾಲಕರ ಅದಕ್ಕೆ ಮಾಡಿದ್ದಾರೆ. ಇಲ್ಲಿ ಕಾರ್ಮಿಕರಿಗೆ, ಬಿಲ್ಡಿಂಗ್ ಕೆಲಸ ಮಾಡುವವರಿಗೆ, ಅಂಥವರಿಗೆ ಒಂದು ಇದಕ್ಕೆ ಕೂಡ ಅಧ್ಯಕ್ಷ ಮಾಡಬೇಕು ಅಂತ ನಿಮ್ಮ ಹತ್ರ ನಾನು ಹೇಳ್ತಿದ್ದೇನೆ. ಅದಕ್ಕೆ ಕೂಡ ನೀವೊಂದು ಜನ ಕೊಡಿ.
ಗ್ರಾಮಕ್ಕೆ ಒಂದು ಜನ ಕೊಡಿ, ಮತ್ತು ಉಳ್ಳಾಳ ಬ್ಲಾಕಿಗೆ ಒಂದು ಜನ ಕೊಡಿ, ಮತ್ತು ಜಿಲ್ಲೆಗೆ ಒಂದು, ಈ ಮೂವರನ್ನು ಇಟ್ಕೊಂಡು ನಿಮ್ಮ ಇಡೀ ತಲಪಾಡಿ ಗ್ರಾಮದಲ್ಲಿ ಏನು ಸೌಲಭ್ಯ ಬೇಕು ಈ ಸೌಲಭ್ಯವನ್ನು ಅವರ ಮುಖಾಂತರ ನಿಮ್ಮ ಮನೆಗೆ ಮುಟ್ಟಿಸ್ತೇವೆ ನಾವು. ಇದಕ್ಕೆ ಬೇಕಾದದ್ದು ಕೆಲಸ ಒಂದು ಆಧಾರ್ ಕಾರ್ಡ್, ಒಂದು ಬ್ಯಾಂಕ್ ಅಕೌಂಟು, ಒಂದು BPL ಕಾರ್ಡ್, ಇಷ್ಟನ್ನು ನೀವು ಕೊಟ್ಟರೆ ನಿಮಗೆ ಲೇಬರ್ ಕಾರ್ಡ್ ಅಂತ ಸಿಗ್ತದೆ. ಈ ಲೇಬರ್ ಕಾರ್ಡ್ ಸಿಕ್ಕಿದ್ರೆ ಮೊನ್ನೆ ಕೊರೋನಾ ಟೈಮಲ್ಲಿ ನಮ್ಮ ಶಾಸಕರು ಮನೆ ಮನೆಗೆ ಒಂದು ಕಿಟ್ ತರುವಂಥ ಕೆಲಸ ಮಾಡಿದ್ದಾರೆ. ಇದು ನಮ್ಮ ಶಾಸಕ ಮೆಚ್ಚುಗೆಯ ಮಾತು. ನಾವು ಯಾಕಂದರೆ ಇಷ್ಟು ವರ್ಷ ಯಾರು ಕೂಡ ಈ ಕೆಲಸ ಮಾಡಲಿಲ್ಲ. ನಮ್ಮ ಕಾರ್ಮಿಕರು ಹಸಿವಲ್ಲಿರುವಾಗ, ಕಷ್ಟದಲ್ಲಿರುವಾಗ ನಮ್ಮ ಶಾಸಕರು ಮುತ್ತುರ್ಜಿ ಇಟ್ಕೊಂಡು ಇದನ್ನು ಆ ಕಾರ್ಮಿಕ ಇಲಾಖೆಯಿಂದ ತಂದು ನಮ್ಮ ಇಡೀ ಉಳ್ಳಾಲ ಬ್ಲಾಕಿನ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ತಂದು ಮುಟ್ಟಿಸಿದ್ದಾರೆ. ಇದನ್ನು ನನ್ನ ಗ್ರಾಮ ಪಂಚಾಯತಿ ಕೂಡ 257 ಜನರಿಗೆ ನಾನು ಅವರ ಸಿಗುವ ಹಾಗೆ ನಾನು ಮಾಡಿದ್ದೇನೆ. ಇಷ್ಟು ಹೇಳ್ತಾ ನನ್ನೊಂದು ಭಾಷಣ ಅಲ್ಲ, ಇದೊಂದು ಮಾಹಿತಿ ಕಾರ್ಯಕ್ರಮ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಜೈ ಕರ್ನಾಟಕ ಅಂತ ಹೇಳ್ತೀನಿ. ಒಂದು ರಾಜ್ಯಕ್ಕೆ ಮಲ್ಪರಬೈದಿನ ಪಕ್ಷ ಕಾಂಗ್ರೆಸ್ ಪಕ್ಷ 130 ವರ್ಷಡು ಈ ದೇಶಕ್ಕೂ ಶಾಂತಿ ಸೌಹಾರ್ದ ಸಹಬಾಲು ಈ ದೇಶಡು ಒರಿಯೋಡು ಪಂಡದು ಒಂದು ಸಂಘಟನೆ ಮಲ್ತದ್ದು ಇನಿ ಕಾಂಗ್ರೆಸ್ ಪಕ್ಷ 130 ವರ್ಷದ ಇತಿಹಾಸ ಉಂಟು ಈ ಪಕ್ಷ. ಈ ಪಕ್ಷಡು ಇನಿ ಎಂಕ್ಲು ಕಾರ್ಯಕರ್ತರಾದ ಉಪ್ಪುನ ಎಂಕ್ಲಿಗೆ ಹೆಮ್ಮೆ. ಒಂದೇಟು ಒಂದು ಕೋಮುವಾದಿ ಪಕ್ಷನ ಅತಂಗ ಜಾತ್ಯಾತಿ ನಿಲ್ಲುವುದ ಪಕ್ಷ ಕಾಂಗ್ರೆಸ್ ಪಕ್ಷ ಏಪಲ. ಕಾಂಗ್ರೆಸ್ ಪಕ್ಷ ಮಾತಾ ಜಾತಿ ಧರ್ಮದಕ್ಕಲ್ನ ಸಿದ್ಧಾಂತನು ಒಟ್ಟಿಗೆ ಮಲ್ಪಿನ ಪಕ್ಷ. ದೇಶಗೂ ಸಂವಿಧಾನ ಕೊರ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂವಿಧಾನಡು ದಾದ ಬರೀತಾರೆ. ಆ ಸಂವಿಧಾನ ಬರೆನಾಗ ಇನ್ನು ಕೆಲವು ಕೋಮುವಾದಿನಗಳು ಉಳ್ಳೇರು, ಎಂಕಲ್ನ ಸಮುದಾಯಗಳು ಉಳ್ಳೇರು, ಕುಡನಿ ಸಮುದಾಯಗಳು ಉಳ್ಳೇರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆನಾಗ ಒಂದು ಮುಸ್ಲಿಂ ನಾಯಕರನ್ನು ಕೈತಲ್ ಕುಲ್ದೇರು ಕುಲ್ಲಾದ ಸಂವಿಧಾನವನ್ನು ಬರೀತಾರೆ. ಐತೊಟ್ಟಿಗೆ ಈಮೆ ಇಟ್ಟು ಕುಡಂಜಿ ಸಮುದಾಯದ ಹಿಂದೂ ಸಮುದಾಯದಗ್ಲೆಲ್ಲ ಕುಲ್ಲ ಒಂದು ಸಂವಿಧಾನ ಬರೀತಾರೆ. ಅಂಚ ಈ ಸಂವಿಧಾನನು ನಮ್ಮ ಕಾಂಗ್ರೆಸ್ ಪಕ್ಷ ಏಪಲ ಅಂಚಿನ ಚಾವಂದ ಲೆಕ್ಕ ದುಂಬು ಗುಣಪಿನಂಜಿ ಪಕ್ಷ. ಯಾನು ಜಾಸ್ತಿ ದಾಲ ಪಾತ್ರ ಪೋಪಿಚು ತಲಪಾಡಿ ವಲಯ ಕಾಂಗ್ರೆಸ್ ಖಂಡಿತವಾದ ತಲಪಾಡಿ ಕಾಂಗ್ರೆಸ್ ಪಕ್ಷನು ಏರೆಡ್ದಲ ಸೋಪಾಯರೆ ಸಾಧಿಸಿ ದಾದನ ಒಂದು ವ್ಯತ್ಯಾಸಡು ಅಂತ ಸೀಟ್ ನಮ್ಮ ಕಮ್ಮಿ ಆಗ್ತದೆ. ಖಾದರ್ ಅಧ್ಯಕ್ಷರಾದ ಕೆಲಸ ಮಾಡ್ತಿದ್ದಾರೆ. ಸುಮಾರು ಜನ ಹಿರಿಯಕ್ಕಳು ಕಾಂಗ್ರೆಸ್ದ ಮೂಲು ಈ ತಲಪಾಡಿಡೆ ಎಡ್ಡ ಭಂಗ ಬರ್ತದೆ ಪಕ್ಷ ಸಂಘಟನೆ ಆದ ಬೆಂತಿನಗಳು. ಅಂಚ ನನ್ನ ಇತ್ತೆ ಕಾರ್ಮಿಕ ಘಟಕ ಪ್ರಥಮ ಬಾರಿಗೆ ರಿಕ್ಷಾ ಚಾಲಕರನ್ನ ಒಂದು ಸಂಘಟನೆ ಮಾಡ್ತದೆ. ಐತ ಮುಖಾಂತರ ಇನಿ ಒಂದು ಕಾರ್ಯಕ್ರಮ ಮಾಡ್ತದೆ. ರಿಕ್ಷಾ ಚಾಲಕರ ಪಂಡ ಪಾಪದಕ್ಕಲ್ನ ಅಪತ್ ಬಾಂಧವ್ಯರು ರಿಕ್ಷಾ ಚಾಲಕರಿನ ಎಂಕುಲು ಯಾನು ಪುಗೆಲ್ದು ಇದು ತಿರುಗುವೆ ನಿಕ್ಲಿ ಏರು ಬಂಡ ಇಂಚಿನ ಬಂಡ ಮಲ್ಪುಲೆ. ರಿಕ್ಷಾ ಚಾಲಕರು ರಿಕ್ಷಾ ಡ್ರೈವರ್ ನಕ್ಕಲು ಎನ್ನಲೆಕ್ಕೆಂತಿನ ಪಾಪದಕ್ಕಲೇನ ನಾಯಕರ ನಕ್ಕಲು ದಯಪಂಡ ಎಂಕಲ್ನ ಪ್ರತಿ ಒಂದು ಸಮುದಾಯದ ಆಂಜೋನಕ್ಕಲಾವಡು ಪುಂಜೋನಕ್ಕಲಾವಡು ಒರ್ತಿ ಅಥವಾ ಒರಿಯೊರಿ ಧೈರ್ಯಡು ರಿಕ್ಷೋಡು ಪೋಯರ ಪಂಡ ಅಟ್ಟು ಒವೇ ಒಂದು ಬೇದಜ್ಜ ಅಂದೆ ಪೋಪಿನ ಒಂದು ವಾಹನ ಈ ದೇಶೋಡಿತ್ತಿಂದ ಅವು ರಿಕ್ಷಾ ಮಾತ್ರ ಪಂಡದ ಯಾನು ನಿಖಿಲೇಂದ್ರ ಪನಿಯರೆ ಪ್ರತಿ ಒಂದು ಜಾಗಡ್ಲ ಇನಿ ರಿಕ್ಷಾ ದೇಶದ ಉದ್ದ ಅಗಲೋಗುಲ ರಿಕ್ಷಾ ಚಾಲಕರನ್ನು ಕೆರ್ಪುನ ಲೆಕ್ಕಂತಿನ ವಾತಾವರಣ ಅವನು ಬೊಡದಿ ಜೋಕ್ಲೆನ ಸಾಂಖ್ಯರ ಬೋಡಾದು ತನ್ನ ಜೀವನವನ್ನು ಕೈಟುಪತ್ತೊಂದು ಇನ್ನು ರಿಕ್ಷಾ ರಾತ್ರಿಯಂದಿಜ್ಜಿ ಪಗೆಲಂದಿಜ್ಜಿ ಬೆನೊಂದುಲ್ಲೇರು ದಾಯಕ್ಕೋಸ್ಕರ ಒಂಜಿ ಶಾಂತಿ ಸೌಹಾರ್ದ ಬೋಡು ಎನ್ನ ಕುಟುಂಬ ಎಡ್ಡ ರೀತಿಡು ಜೀವನ ಮಲ್ಪಡ್ಪಂಪಿನ ಉದ್ದೇಶಡು ಇನಿ ರಿಕ್ಷಾ ಖಂಡಿತವಾದ ಮಾತೆರ್ಲ ಅಕ್ಲಕ್ಕಲು ಇಲ್ಲಡು ಕುಲ್ದೇರು ಕಾರು ದೀದು ಅತಂದ ಮಲ್ಲ ಗಾಡಿ ದೀದು ಆಂಡಲ ರಿಕ್ಷಾ ಚಾಲಕರ್ನಕ್ಕಲು ರಸ್ತೆಡಾವಡು ಇಲ್ಲಡಿ ತಿಂಡಲ್ಲ ಏರು ಫೋನ್ ಮಲ್ತಿಂಡಲ್ಲ ವಾ ರೋಗಿ ಫೋನ್ ಮಲ್ತಿಂಡಲ್ಲ ಆ ಇಲ್ಲಾಗ ಮುಟ್ಟಾದು ಆ ಒಂಜಿ ಕೊಣಪಿನ ಇನ್ನು ಏರುಂದು ಪಂಡ ಅವು ರಿಕ್ಷಾ ಚಾಲಕರು ಧೈರ್ಯಡು ಪಣಿಯರ
ಬಯಕು ರಿಕ್ಷಾ ಚಾಲಕರು ಪಂಡ ನಮ್ಮ ಮಸೀದಿಡು ಧಾರ್ಮಿಕ ಗುರುಗಳು ಉಳ್ಳೇರು, ಹಿಂದೂ ಧರ್ಮದ ದೈವಸ್ಥಾನಡು ಅರ್ಚಕರು ಉಳ್ಳೇರು, ಕ್ರೈಸ್ತ ಧರ್ಮಡು ಫಾದರ್ ಉಳ್ಳೇರು. ಈ ಮೂಜಿ ಧರ್ಮದ ಅಕ್ಲಿಗೆ ಇಂಚ ನಮ್ಮ ಗೌರವ ಕೊಡ್ಪೇರ ಅವೇ ರೀತಿ ನಮ್ಮ ರಿಕ್ಷಾ ಚಾಲಕರಿಗೆ ಗೌರವ ಕೊಡ್ಪಣ ನಮ್ಮ ಕರ್ತವ್ಯ. ದಯಪಂಡ 30 ರೂಪಾಯಿಗೆ ಅತಂದೆ 40 ರೂಪಾಯಿಗೆ ಒಂಜಿ ಗಾಡಿಡು ಪೋಪಿನಿ ಪಂಡ ಅವು ರಿಕ್ಷಾ ಮಾತ್ರ ಬೇತವಾ ವೆಹಿಕಲ್ಲ ನನಗೆ ಇನ್ನು ತಿಕ್ಕೇರೆ ಅಂಚಾದುಪ್ಪನಾಗ ರಿಕ್ಷಾ ಚಾಲಕರು ನಿಕ್ಕಲು ಕರೆಕ್ಟ್ ಕಾಕಿ ಮರಪೆರವಲ್ಲಿ ಕಾಕಿ ಪಂಡ ನಿಕ್ಕಲು ಸಸಾರ ಎನ್ನೊಡ್ಚಿ ಕೆಲವು ಕಾಕಿ ಪಾಡಲೇನೆ ಬೆನೊಂದಿಲ್ಲೇರು ಕಾಕಿ ಪಂಡ ಅವು ರಿಕ್ಷಾ ಆ ರಿಕ್ಷಾದ ಒಂಜಿ ಮೂಲ ಸಂಕೇತ ಕಾಕಿ ಪ್ಯಾಂಟ್ ಶರ್ಟ್ ಅವೇನು ಪಾಡೊಂದು ಪೊರ್ಲುಡು ರಿಕ್ಷಾಡು ನಿಕ್ಕಲು ಚಾಲವಣೆ ಮಲ್ತೊಂದು ರಿಕ್ಷಾದ ಗೌರವನು ನನಾತ್ ಎತ್ತರವು ಕೊನೋಡು ವಾ ಪೊರ್ತುಗುಲ ರಾತ್ರಿ ಪಗೆಲು ಇಜ್ಜಂದೆ ರಿಕ್ಷಾ ಚಾಲಕರಿಗೆ ಬೆಣೊಂದಿಲ್ಲೇರು ನಿಗಲೆ ಮಾತ ರಿಕ್ಷಾ ಚಾಲಕರಿಗೆ ಎಡ್ಡವಾಡೊಂದು ದೇವೆರಡ ನಟೊಂದು ಕಾಂಗ್ರೆಸ್ ಪಕ್ಷ ಇನಿ ರಾಹುಲ್ ಗಾಂಧಿ ಒಂಜಿಮೇಟ್ ಪಣೊಂದುಲ್ಲೇರು ಲತಕ್ಕ ಎನ್ನ ಅಮ್ಮೇರೇನು ಕೇರ್ನಕ್ಲೆಗೆ ಎಂಕುಲು ಮಾಫ್ ಕೊರ್ಪ ವೆಂಚಿನ ಹೃದಯ ತುಲಿ ಎನ್ನ ಅಮ್ಮೇರೇನು ಗುಂಡು ಪಾಡದ ಕೇರಿನಕ್ಲೇನು ಎಂಕುಲು ಬೊಡೆದಿ ದಡ್ಡು ಜೋಕುಲು 3 ಜನಲ ಪಣೊಂದುಲ್ಲೇರು ಎಂಕುಲು ಮಾಫ್ ಕೊರ್ರೆ ತಯಾರು ಉಲ್ಲೇರು ಕೋರ್ಟು ಪೂಜೆ ಅವು ಬೇತ ವಿಷಯ. ಇಂದಿರಾ ಗಾಂಧಿ ಈಗಲೇ ಗೊತ್ತುಂಟು. ಇಂದಿರಾ ಗಾಂಧಿ ತುತ್ತೊಂದಿತ್ತೀನಿ ಲತಕ್ಕ ಕೇವಲ 400 ರೂಪಾಯಿದ ಸೀರೆಲ ಆರ್ನ ಬ್ಲೌಸ್ಲ 400 ರೂಪಾಯಿ. ಇನಿ ಡೆಲ್ಲಿಗೆ ಹೋದು ನಿಕ್ಕಲು ಇಂದಿರಾ ಗಾಂಧಿರ್ನ ಆ ನೆತ್ತೆರದ ಒಂಜಿ ಸಾರಿ ಆ ಒಂಜಿ ಚೀರವು ಆರ್ನ ಜೋಲಿಗೆ ಏರ್ನ ಕಣ್ಣಿಡ್ಲ ನೀರು ಬೇಕು ಆ ಒಂಜಿ ದೃಶ್ಯ ಆಯ್ತಾ. ಆಮೇಲೆ ಈ ದೇಶಗೂ ಜವನಿಯರಿಗೆ 18 ವರ್ಷ ಓಟುಗೆ ಅವಕಾಶ ಕೊಡ್ದು ಈ ದೇಶಡಿನಿ ಈ ನಮೂನ ಹತಾಂತರ ಕೋಮುವಾದಿನ ಬುಲೆಪಾದ ಜಾತಿ ಮಧ್ಯದ ಗಲಾಟೆ ಲಕ್ಕವಿನ ಈ ಒಂಜಿ ವಾಟ್ಸಪ್ಪು ಅತಂದೆ ಸೋಷಿಯಲ್ ಮೀಡಿಯಾನು ತಯಾರು ಮಲ್ತಿನ ಆರ್ಲ ರಾಜೀವ್ ಗಾಂಧಿ ಆರೆನ ಪ್ಯಾಂಟ್ ಪೈಜಾಮು ಕೂಡ ಆಯ್ತಾ ಕೈತ್ತಲ್ಲಿ ಕೊಡೊಂಗಿ ಜಾಗಡು ಅವಳ ನೆತ್ತೆರಡು ಇಲ್ಲ ಆರ್ನ ಶೂ ಪೈರಾಣಿ ಪೆನ್ ಪೂರ ಒಂದು ಮ್ಯೂಸಿಯಂ ಹಿಡ್ದಿತ್ತೆ. ಇನ್ನು ಮಹಾತ್ಮ ಗಾಂಧೀಜಿಯವ್ರನ್ನ ರಾಜೀವ್ ಗಾಂಧಿಯವ್ರನ್ನ ಇಂದಿರಾ ಗಾಂಧಿಯವ್ರನ್ನ ಮುಕ್ಕಲ್ನ 3 ಜನತೆ ನೆತ್ತೇರಿ ಈ ಭೂಮಿಡು ಬೆರಕೆ ಆಗುತ್ತುಂಟು ಈ ಮಣ್ಣಿಡು ಬೆರಕೆ ಆಗುತ್ತುಂಟು. ಇನ್ನು ದೇಶಗಾದ ಆ ನಮೂನದ ಕೆಲಸ ಮಲ್ತಿನಕ್ಕಳು ಈ ಕಾಂಗ್ರೆಸ್ ಪಕ್ಷ ಅಂಚಾದುಪ್ಪನಾಗ ನಮ್ಮ ಮಾತೆರ್ಲ ಕಾಂಗ್ರೆಸ್ ಪಕ್ಷನು ಗಟ್ಟಿ ಮಲ್ಪಡು ತಲಪಾಡಿ ಪ್ರದೇಶಡು ವಾ ಒಂಜಿ ವಿಷಯಡ್ಲ ಕಾಂಗ್ರೆಸ್ ಪಕ್ಷದ ನಿಕ್ಕಲು ಕೈ ಬಿಡಿರಬಲ್ಲಿ ಕಾಂಗ್ರೆಸ್ ಪಕ್ಷ ಕೆಲವೇರು ಬೇತೆ ರೀತಿಯ ಆರೋಪ ಮತ್ತೊಂದಿಲ್ಲೇರು ಅಂಚಾದುಪ್ಪನಾಗ ಕಾಂಗ್ರೆಸ್ ಪಕ್ಷ ಇನಿ ಪಾತೆರುವೇರು BJP ದಕ್ಕಲು ಶ್ರೀಕೃಷ್ಣ ಪರಮಾತ್ಮೆರು ಈ ಜಗತ್ತಿಗೆ ಶ್ರೀಕೃಷ್ಣ ಪರಮಾತ್ಮೆರು ದಾಯಗೆ ಬೈದೇರು ಈ ದೇಶಡಿತ್ತಿನ ದುಷ್ಟರೇನೆ ನಾಶ ಮಲ್ಪಡು ಬಂತಿನ ಶ್ರೀಕೃಷ್ಣ ಪರಮಾತ್ಮ 6ನ ಜಯಂತಿ ಮಲ್ತೀನಿ ಕಾಂಗ್ರೆಸ್ ಪಕ್ಷ ಈ BJP ದಕ್ಕಲತ್ತು ಶ್ರೀಕೃಷ್ಣ ಜಯಂತಿನಿ ಮಲ್ತಿದ್ದೀನಿ ಸಿದ್ದರಾಮಯ್ಯರು ಬಿಡ್ದು ಈ BJP ದಕ್ಕಲು ಅತ್ತಿ ಮೊಹಮ್ಮದ್ ಪೈಗಂಬರ್ರವರು ಸ್ವಾಮಿ ವಿವೇಕಾನಂದರು ಯೇಸು ಕ್ರಿಸ್ತರು ಮುಕ್ಕಲು ಪೂರ ಈ ದೇಶಕ್ಕೂ ಆ ಸಂದೇಶ ಕೊಡ್ತಾರ ಆ ಸಂದೇಶ ಉಪ್ಪಿನ ಒಂದು ಪಕ್ಷ ಇತ್ತಲ್ಲ ಅವು ಕಾಂಗ್ರೆಸ್ ಪಕ್ಷ ಬಿಡ್ದು ಬೇತ ವಾ ಪಕ್ಷಗಳ ತೂಯರ ಸಾಧ್ಯ ಇದ್ದೀನಿ ಸಂದರ್ಭಗಳು ಯಾನ್ ಪಣಿಯರೆ ಇಷ್ಟಪಡಪೆ ಅಂಚಾದಪ್ಪನಾಗ ನಮ್ಮ ಮಾತಿರಲ್ಲ ಇನಿ ಕಾಂಗ್ರೆಸ್ ಪಕ್ಷ ಯುಟಿ ಕಾದರು ಯಾನ್ ಪಣಿಯರ ಹೋಗುದು ಏನಾಡದಲ್ಲ ಜಾಸ್ತಿ ಗೊತ್ತಿತ್ತಿನ ಹಿರಿಯ ಕುಲುಮುಲ್ಲೇರು ಸದಾಶಿವ ಉಲ್ಲಾರು ಆರ್ನ ಅಮ್ಮೇರ್ ಜವನಿ ಉಪ್ಪುನಾಗ ಇಮೇರು ಜವನಿ ಯುಟಿ ಫರೀದರ್ ಈ ಕ್ಷೇತ್ರಡು 4 ಸರ್ತಿ ಗೆಂದದು ಈ ಕ್ಷೇತ್ರದ ಮಾತ ಹಿರಿಯಕ್ಕರೇನು ಜವನಿಯರೇನು ಒಂಜಿ ವಾವ ಕೋಮು ದಿಷ್ಟು ತುವಂದ ಪ್ರತಿ ಒಂದು ಹೆಜ್ಜೆಗಳ ಯುಟಿ ಫರೀದರ್ ಕೆಲಸ ಮಾಡ್ತಿದ್ದಾರೆ ಆರ್ನ ಮಗೆಲ್ಲ 4 ಸರ್ತಿ ಎಂದಿದ್ದು ಯುಟಿ ಕಾದರ್ ನಿಕ್ಲೆ ಗೊತ್ತು ಒವೇ ಒಂಜಿ ಜಾತಿ ಮತ ಭೇದ ಇಜ್ಜಂದೆ
ಮಾತ ಪಾಪದಾಯ ಮಲ್ಲಾಯ ಓ ತೂವಂದೆ ಪ್ರತಿಯೊಂದು ಈ ಕ್ಷೇತ್ರಡು ಕೆಲಸ ಮಲ್ಪಂಚಿನ UT ಖಾದರ್ ಈ ಕ್ಷೇತ್ರದ MLA ಆದ ಮಂತ್ರಿ ಆದ ಎಂಕ್ಲಿಗೆ ಹೆಮ್ಮೆ ಆಗ್ಬೋದು. ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ನೀವು ಎಲ್ಲಿ ಬೇಕಾದರೆ ಹೋಗಿ, ಮಂಗಳೂರು ವಿಧಾನಸಭಾ ಕ್ಷೇತ್ರ ನಿಮ್ಮ ಶಾಸಕರು ಯಾರು UT ಖಾದರ್ ಅಂತ ಕೇಳಿದರೆ ನಮಗೆ ಒಂದು ಕೈ ಕೊಡುವ ಪದ್ಧತಿ ಅದು, ಅಥವಾ ನಮ್ಮನ್ನು ಗೌರವಿಸುವ ಪದ್ಧತಿ. ಯಾರ ಪಕ್ಷ ಆಗಲಿ, ಯಾರ BJP ಪಕ್ಷದವರೇ ಆಗಲಿ, ನಿಮ್ಮ ಕ್ಷೇತ್ರ ಯಾವುದು, MLA ಯಾರು ಅಂತ ಕೇಳಿದರೆ UT ಖಾದರ್ ಅಂತ ಹೇಳುವಾಗ ನನಗೆ ಭಾಳಷ್ಟು ಸಂತೋಷವಾಗ್ತಾ ಇದೆ. ಈ ರಾಜ್ಯದಲ್ಲಿ UT ಖಾದರ್ಗೆ ಇರುವಷ್ಟು ಗೌರವ 224 ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ UT ಖಾದರ್ಗೆ ಇರುವಂಥ ಗೌರವ ಯಾವ ಶಾಸಕರಿಗಿಲ್ಲ. ಈಗ ಆದಷ್ಟು ಬೇಗ ಈಗ ಮಾತಾಡ್ತಾ ಇದ್ದಾರೆ, ಏನೇನು ಮಾತಾಡ್ತಾ ಇದ್ದಾರೆ. ತಲಪಾಡಿಯವರಿಗೆ ನಮಗೇನು ಹಸೆಗೋಲಿ ನಮ್ಮ ತಾಲೂಕನ್ನೇ ತಂದು ಕೊಟ್ಟಿದ್ದಾರೆ, ಹಲವಾರು ಯೋಜನೆಗಳು, ಅದು ನಾನು ಇಲ್ಲಿ ಹೇಳಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ UT ಖಾದರ್ ಅವರ ಮಾಡಿದ ಸಾಧನೆ, ಈಗ 7 ಜನ ಶಾಸಕರು BJPಯ ಎಲ್ಲ ಪರಿವಾರಗಳು UT ಖಾದರನ್ನು ಸೋಲಿಸಬೇಕಂತ ಒಂದು ಅವರ ಉದ್ದೇಶ. ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ನಮ್ಮ ಖಾದರ್ ಮೇಲೆ ಹಾಕ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಯಾರು ಕಿವಿ ಕೊಡದೆ ನಾವೆಲ್ಲರೂ ಒಗ್ಗಟ್ಟಾಗಿ ಇನ್ನು ಮುಂದಕ್ಕೆ ಈ ತಲಪಾಡಿಯಲ್ಲಿ ಕಾಂಗ್ರೆಸ್ ಬಾವುಟವನ್ನು ಹಾರಿಸಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು. ಅಥವಾ ನಮ್ಮ ಗೋಪಾಲರು ಖಂಡಿತವಾಗಿ ಭಾಳಷ್ಟು ಸಂತೋಷವಾಯಿತು. ಒಬ್ಬ ಯುವ ನಾಯಕನಾಗಿ ಗೋಪಾಲ್ ಯಾವಾಗಲೂ ಸ್ಕಾರ್ಪಿಯೋದಲ್ಲಿ ಕಾರ್ಯಕ್ರಮ ಆಗುವಾಗ ಒಂದು 7-10 ಜನ ಆ ಪ್ರದೇಶದವರು, ಭಾಳಷ್ಟು ಸಂತೋಷವಾಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಹಿಂದೂ, ಮುಸ್ಲಿಂ, ಕ್ರೈಸ್ತ ಯಾವುದೇ ಭೇದ ಭಾವ ಇಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೆ. ಎಲ್ಲ ಜಾತಿ ಧರ್ಮವನ್ನು ಗೌರವಿಸುವುದು, ಎಲ್ಲ ಜಾತಿ ಧರ್ಮದವರಿಗೆ ಗೌರವ ಕೊಡುವಂಥ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ನೀವು ಯಾರ್ದಾದ್ರೂ ಮೀಟಿಂಗ್ ಆಗುವಾಗ ಒಂದು ಎಲ್ಲಿ ಅವರ ಎದುರಿಗೆ ಹೋಗಬೇಡಿ, ಬೇಕಾದರೆ ಮೆಲ್ಲ ಎಲ್ಲಿಯಾದರೂ ಹೋಗಿ ವಿನಿಕ್ಕಿ ನೋಡಿ, ಮೆಲ್ಲ ಎಕ್ಕಾಲ್ದು ತೂಲೆ ಬೋಡಣ್ಣ ಒಂಜಿ ಅಕ್ಕಲ್ನ ಬೇತೆ ಪಕ್ಷದ ಅಕ್ಕಲ್ನ ಮೀಟಿಂಗ್ ಆನಾಗ ಇನ್ನು ತಲಪಾಡಿಡು ಬೇತೆ ಒಂಜಿ ಪಕ್ಷ ಇದ್ದೆ ಮಸ್ತ್ ಆಲ್ಮಲ್ ತೊಂದುಲ್ಲೆ ಅಕ್ಕಲ್ ಎಣ್ಣದೇರು ಒಂಜಿ 10 ಸೀಟ್ ಬೈದಿನ ಎಂಕ್ಲು ಇಡೀ ತಲಪಾಡಿಯ ಎಂಕ್ಲನ್ನ ಆತನಂದು ಈ 10 ಸೀಟ್ ಬೈದಿನ ಅಕ್ಲೆಗೆ ನನ್ನ ದುಮ್ಮುಗು ಎಚ್ಚರಿಕೆ ಗಂಟೆ ಈ ಸಭೆನೇ ಸಾಕ್ಷಿ ಹಾಕ್ಲಿಕ್ಕೆ ನನ್ನ ಬರ್ಪಿನ ಚುನಾವಣೆಗೆ ಅದನ್ನು 10 ಸೀಟ್ ಉಂಟು ಬಂದದಿತ್ತೆ ಮೆಚ್ಚುವಿನ ಈ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಡು ಈ ತಲಪಾಡಿ ಗ್ರಾಮದಕ್ಕೂ ಹೆಚ್ಚಿನ ಬಹುಮತಡು ಏರೆಗೆ ಸೀಟು ಕೊರಡು ಶಾಸಕರೆಲ್ಲ ಅಧ್ಯಕ್ಷರೆಲ್ಲ ಒಗ್ಗಟ್ಟಾದ ಬೆಂದು ಅಕ್ಲೇನು ಗೆಲ್ಪಾದ ಇನ್ನೊಂದು ಪಕ್ಷನು BJPನ SDPನ ಸೋಪವನೆಂಚಿನ ಶಕ್ತಿ ತಲಪಾಡಿ ಗ್ರಾಮದ ಕಾಂಗ್ರೆಸ್ ನಾಯಕರನ್ನೆಲ್ಲ ಕಾರ್ಯಕರ್ತರಿಗೆಲ್ಲ ಉಂಡು ಪನು ಯಾನ ಹೆಮ್ಮೆ ಪಡೆಪೆ ಅಂಚಾದಪ್ಪನಾಗ ತಲಪಾಡಿದು ಮಾತ ನಮ್ಮ ಕೆಲವು ನಮ್ಮ ಹಿರಿಯರು ನಮ್ಮ ಸತ್ತಾರು ಉಪಾಧ್ಯಕ್ಷರಾದ ಕೆಲಸ ಮಾಡ್ತಿನಾರು ನಮ್ಮ ಯಾನು ಮುರಾಣಿ ಪಂತೆ ಅಧ್ಯಕ್ಷರೇ ಈ ತಲಪಾಡಿ ತಚ್ಚಾಣಿ ಜಾಗಡೆ ಬೈತಿರಾರಿ ನಿಮ್ಮ ಮುರಾಣಿ ಓಟು ಉಂತಿನಾರು ಎತ್ತೋ ಕೊಂಜೋಗು ಪೊಡಿಗಟ್ಟಾದೇನು ಇರು ಓಟು ಉಂತಾರ ಬಲ್ಲಿ ಅವು ಎಂತೆತ್ತು ನಮ್ಮಂಜಿ ರಾಜೇಶ್ವರಿ ಓಟು ಉಂತದ್ದು ಆ ಓಟು ಉಂತಿನಾಗಲ ಅಕ್ಲಕ್ಕಿಂದು ಹಾಕೊಂಡು ನಮ್ಮ ಗೋಪಾಲೇರು ಓಟು ಉಂತೇರು ಶೇಷಪ್ಪಣ್ಣ ಒಲ್ಲೇರು ರವಿ ಒಲ್ಲೇರು ಏರ್ಲ ನಿಕ್ಕಲು ಕೋಡಿನ ಅವಶ್ಯಕತೆ ಈ ಕಾಂಗ್ರೆಸ್ ಪಕ್ಷ ಎಂಕ್ ಬೋರ್ಡು ಯಾನ್ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಏಪಲ ಬುಡ್ಚಿ ಎಂಕ್ ಕಾಂಗ್ರೆಸ್ ಪಕ್ಷ ದಾಯಗ ಬೋರ್ಡು ಪಂಡ ಕಾಂಗ್ರೆಸ್ದ ಸಿದ್ಧಾಂತ ಎಂಕ್ ಬೋರ್ಡು ಅಂಡಲ್ಲ ಎಂಕ್ ಕಾಂಗ್ರೆಸ್ ಬೋರ್ಡು ಯಾನ್ ಕಾಂಗ್ರೆಸ್ ಬುಡ್ಚಿ ಎಂಕ್ ಕಾಂಗ್ರೆಸ್ ಬೋರ್ಡು ಅಂಚ ನಮ್ಮ ಮಾತಲ್ಲಿ ಎನ್ನೋಡು ಎಂಕ್ಲೆಗ್ ಕಾಂಗ್ರೆಸ್ ಪಕ್ಷ ಬೋರ್ಡು ಅಂತ ಇನ್ನಿ 7 ಕಿಲೋ ಇತ್ತಿನ ಅರಿನು 5 ಕಿಲೋ ಮಲ್ತೆ ಏರಾಂಡ ಕೇಂದ್ರ ಪಂಡ್ಲೆ ನಮ್ಮ ನಂಜುಂಡಗೂಡು 300 ವರ್ಷದ ಇತಿಹಾಸ ನಮ್ಮ ಕೇನೋಡು ನಿಗುಲು 300 ವರ್ಷದ ಇತಿಹಾಸ ಎತ್ತಿನ ಆಂಜನೇಯ ಸ್ವಾಮಿದ ದೇವಸ್ಥಾನ ಅವೇನು ದರ್ತೆರು ಆಂಜನೇಯ ಸ್ವಾಮಿನ ಟಿವಿಡ ನಿಗುಲು ಪೂರ ತೂದುಪ್ಪರು ಅಂಚಾದುಪ್ಪನಾಗ ಈ ಒಂಜಿ ಈತ್ ಆಣಗಲ BJPದ ಅತಂದ RSSದ ಒಂಜೇ ಒಂಜಿ ನರಮಾನಿ ಅವನಿಗೆ ಮಲ್ತಿನ ತಪ್ಪೊಂದು ಬಂತಿದ್ದೇರು ಇಡೀ ನಮ್ಮ ದೇಶೋಡೆ ಅವೇನು ತೂತೇರು ಆಂಡಲ ಒಂಜಿ 300 ವರ್ಷ ಇತಿಹಾಸ ಎತ್ತಿನ ದೇವಸ್ಥಾನ ಇನ್ನೆಲ್ಲ ಇನ್ನು ಮಲ್ತೇರು ಅಂಚಾದುಪ್ಪನಾಗ ನಮ್ಮ ಮಾತೆಲ್ಲ ಆಲೋಚನೆ ಮಲ್ತದೆ ಅಕಲ್ನ ಆ ಒಂಜಿ
ಕೆಟ್ಟ ಬುದ್ಧಿಗೆ ನಿಖಲು ಏರ್ಲ ಕಿವಿ ಕೊಡದೆ ನಾವೆಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಬೇಕು. ಸಿದ್ದರಾಮಯ್ಯರು ಮಾಡಿದ 5 ವರ್ಷದ ಸಾಧನೆ, ಕಳೆದ ಸಲ ಒಂದು ಸಲ ಬಿ ಜೆ ಪಿ ಬಂದಿದೆ, ನಿಮಗೆ ಗೊತ್ತಿದೆ. ಬಿ ಜೆ ಪಿ ಬಂದು 5 ವರ್ಷಗಳಲ್ಲಿ 3 ಮುಖ್ಯಮಂತ್ರಿ ಆಗಿದ್ದಾರೆ, ನಿಮ್ಗೆ ಗೊತ್ತಿದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ 5 ವರ್ಷದಲ್ಲಿ ಒಂದೇ ಮುಖ್ಯಮಂತ್ರಿ. ಈ ಸಲ 2 ಮುಖ್ಯಮಂತ್ರಿ ಆಯಿತು. ಆದಷ್ಟು ಬೇಗ ಇನ್ನೊಂದು ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ. ಇನ್ನು ಅವರಿಗೆ 1.5 ವರ್ಷ ಇದೆ. ಈ 1.5 ವರ್ಷದಲ್ಲಿ 3 ಮುಖ್ಯಮಂತ್ರಿ ಬಿ ಜೆ ಪಿಯಲ್ಲಿ ಆಗ್ತದೆ. ಅವರ ಒಳಜಗಳ ನೀವು ನೋಡಿ. ಹಾಗಾಗಿ ನಾವೆಲ್ಲರೂ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಒಗ್ಗಟ್ಟಾಗಿ ತಲಪಾಡಿಯಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಗೊಳಿಸುವಂಥ ತಮ್ಮಲ್ಲಿ ಮನವಿ ಮಾಡಿ, ನಮ್ಮ ಎಲ್ಲ ನಾಯಕರುಗಳು, ವೇದಿಕೆಯಲ್ಲಿದ್ದ ನಾಯಕರುಗಳು, ನಮ್ಮೆಲ್ಲ ಕಾಂಗ್ರೆಸ್ ಕುಟುಂಬಗಳು, ನೀವೆಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ, ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರು ಹೇಳಿದರು, ವೆಲ್ಪೇಟ್ರವರು, ಒಂದು ರಿಕ್ಷಾ ಚಾಲಕರಾಗಿ ಒಂದು ಪಂಚಾಯತ್ ಅಧ್ಯಕ್ಷರಾಗೋದು ನಮ್ಮ ತಲಪಾಡಿಯಲ್ಲ, ಮಂಗಳೂರು ತಾಲೂಕಿನ ಎಲ್ಲ ರಿಕ್ಷಾ ಚಾಲಕರಿಗೆ ಒಂದು ಹೆಮ್ಮೆ. ಒಂದು ರಿಕ್ಷಾ ಚಾಲಕರು ಪಂಚಾಯತ್ ಅಧ್ಯಕ್ಷರಾಗೋದು ಅದು ಕಾಂಗ್ರೆಸ್ ಪಕ್ಷದಲ್ಲಿ ಬಿಟ್ಟು ಬೇರೆ ಯಾವ ಪಕ್ಷದಲ್ಲಿ ಸಿಗಲಿಕ್ಕಿಲ್ಲ. ರಿಕ್ಷಾ ಚಾಲಕರು ಪಂಚಾಯತ್ ಅಧ್ಯಕ್ಷರು, ನಾಳೆ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗ್ಬೋದು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗ್ಬೋದು, ಹೇಳಲಿಕ್ಕಿಲ್ಲ. ಹಾಗಾಗಿ ನಾವೆಲ್ಲರೂ ಕಾರ್ಮಿಕರು ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕೆಂದು ತಮ್ಮಲ್ಲಿ ಕೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ವೇದಿಕೆಯಲ್ಲಿದ್ದ ಗಣ್ಯರನ್ನು, ಇಲ್ಲಿ ಸೇರಿದವರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ತಲಪಾಡಿ ಕಾಂಗ್ರೆಸ್. ವಲಯ ಸಮಿತಿಯ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕದ ಸಭೆಯನ್ನು ಜೊತೆಗೆ ಕಾಂಗ್ರೆಸ್ ವಲಯ ಸಮಿತಿಯ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ಈಗ ತಾನೇ ಆಗಮಿಸಿದಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಸಾಮಾನ್ಯ ಮಾಜಿ ಸಚಿವರಾದಂಥ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಂಗಳೂರು ಕ್ಷೇತ್ರದ ಶಾಸಕರಿಗೆ ಇರುವಂಥ ಗೌರವ ಈ ಕ್ಷೇತ್ರದ ಜನರಿಗೆ, ನಮಗೆ ಇಡೀ ರಾಷ್ಟ್ರದಲ್ಲಿ ಸಿಗುವಂಥ ಗೌರವ ಆಗಿದೆ ಅಂತ ಈ ಸಂದರ್ಭದಲ್ಲಿ ಅವರನ್ನು ಈ ಸಭೆಗೆ ಸ್ವಾಗತಿಸಿಕೊಂಡು, ನಾವು ನೀವು ತಿಳ್ಕೊಂಡಾಗೆ ಯು ಟಿ ಖಾದರ್ ಅವರು ಬರೀ ನಮಗೆ ಶಾಸಕರಲ್ಲ, ಇವತ್ತು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಹೋಗಿಕೊಂಡು ಪ್ರತಿಯೊಂದು ಚುನಾವಣೆ ಸಂದರ್ಭದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ AICCಯಿಂದ ವೀಕ್ಷಕರನ್ನಾಗಿ ಕಳಿಸಿ ಅಲ್ಲಿಯ ಅಭ್ಯರ್ಥಿ ಗೆಲ್ಲುವ ತನಕ ಹೋರಾಟ ಮಾಡಿ ರಾತ್ರಿ ಹಗಲು ದುಡಿಯುವಂಥ ಒಬ್ಬ ಏಕೈಕ ಶಾಸಕ ಕರ್ನಾಟಕದಲ್ಲಿದ್ದರೆ ಅದು ಯು ಟಿ ಖಾದರ್ ಅಂತ ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಇವತ್ತು ನಾವು ತಲಪಾಡಿಯಲ್ಲಿ ಗ್ರಾಮ ಸಮಿತಿ ಇವತ್ತು ಸಭೆಯನ್ನು ಕರೆದಿದ್ದೇವೆ. ಅನೇಕ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಒಟ್ಟಾಗಿ ಇವತ್ತು ವೇದಿಕೆಯಲ್ಲಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ನಾವು ಮೊನ್ನೆ ಮಾಡಿದಂಥ ಪೂರ್ವಭಾವಿ ಸಭೆಯ ಆ ಸಭೆಯಲ್ಲಿ ನೀವೆಲ್ಲ ಕೊಟ್ಟ ಮಾತಿನಂತೆ ಎಲ್ಲರೂ ಒಮ್ಮತದ ಒಬ್ಬ ಅಭ್ಯರ್ಥಿಯಾಗಿ ಕ್ಷೇತ್ರದ ಈ ವಲಯ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಖಾದರ್ ಅವರನ್ನು ಚುನಾಯಿಸಿದ್ದೀರಿ. ಇವತ್ತು ಅವರ ನೇತೃತ್ವದಲ್ಲಿ ಈ ಸಭೆಯಲ್ಲಿ ಇಷ್ಟೊಂದು ಜನ ನೀವೆಲ್ಲ ಪಾಲ್ಗೊಂಡಿದ್ದೀರಿ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ಸ್ವಲ್ಪ ವೈಮನಸ್ಸಾಗಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಅದನ್ನೆಲ್ಲ ಬಿಡಬೇಕು ಅಂತ ನಾವು ಲಾಸ್ಟ್ ಕಳೆದ ಸಭೆಯಲ್ಲಿ ನಿಮ್ಮ ಹತ್ರ ಕೇಳಿಕೊಂಡಾಗೆ ಇವತ್ತು ತಾವೆಲ್ಲರೂ ಒಟ್ಟಾಗಿ, ನಮ್ಮಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ನಾವೆಲ್ಲ ಒಟ್ಟಾಗಿದ್ದೇವೆ, ನಾವು ಯಾವತ್ತೂ ಕಾಂಗ್ರೆಸ್, ಇನ್ನು ಮುಂದೆ ಕೂಡ ಕಾಂಗ್ರೆಸ್, ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕ್ಕೆ ತರ್ತೇವೆ ಎಂಬ ಭರವಸೆ ಇಟ್ಕೊಂಡು ತಾವು ಇವತ್ತು ಮಹಿಳೆಯರು ಸಮೇತ ಎಲ್ಲರೂ ಬಂದಿದ್ದೀರಿ. ಅನೇಕ ನಮ್ಮ ನಾಯಕರೀಗ ಇಲ್ಲಿದ್ದಾರೆ. ಅದು ಸಿದ್ದಿಕ್ ಇರಲಿ, ಸಲಾಂ ಇರಲಿ, ಸತ್ತಾರ್ ಇರಲಿ, ಮಾವ ಇರಲಿ, ಹಿರಿಯರಾದಂಥ ನಮ್ಮ ಮಸೀದಿಯ ಅಧ್ಯಕ್ಷರಿದ್ದಾರೆ. ಅವರನ್ನು ನಾನು ಸುಮಾರು 25-30 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಈ ಭಾವಚ್ಚ ನಾನು ಸುಮಾರು 30 ವರ್ಷಗಳಿಂದ ನೋಡ್ತಾ ಇದ್ದೇನೆ. ಅದೇ ರೀತಿ ಅನೇಕ ಅಲ್ಲಿ ಆ ಸಾಹೇಬರಿದ್ದಾರೆ, ರಿಕ್ಷಾ ಸಾಹೇಬರು, ಅವರನ್ನು ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೇನೆ. ಅವರು ಎಲ್ಲ ನಾವು ಮೊದಲಿಂದಲೂ ಕಾಂಗ್ರೆಸ್ ರಕ್ತದಲ್ಲಿ ಹುಟ್ಟಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಂಥ ವ್ಯಕ್ತಿಗಳು. ಅನೇಕ ಜನ ನೀವೆಲ್ಲ ಇದ್ದೀರಿ. ಎಲ್ಲರೂ ಕಾಂಗ್ರೆಸ್ ಪಕ್ಷದ ಮೇಲೆ ಗೌರವ ಇಟ್ಕೊಂಡು, ಸಲಾಂ ಇರಲಿ, ಸತ್ತಾರ್ ಇರಲಿ, ಸಿದ್ದಿಕ್ ಇರಲಿ, ಮತ್ತು ಇಬ್ರಾಹಿಂ ಇರಲಿ, ಎಲ್ಲರೂ ನೀವೆಲ್ಲ ಇವತ್ತು ಅನೇಕ ನಾಯಕರು, ಒಬ್ಬೊಬ್ಬರ ಹೆಸರು ಹೇಳಿದೆ, ನೀವೆಲ್ಲ ಒಟ್ಟಿಗೆ ಸೇರಿ ಕಾಂಗ್ರೆಸ್ಸನ್ನು ಇಲ್ಲಿ ಮತ್ತೆ ಬಲಿಷ್ಠ ಮಾಡಲಿಕ್ಕೆ ನಿಮಗೊಂದು ಅವಕಾಶ
ಅವಕಾಶ ಆಗಿದೆ. ಆ ಅವಕಾಶವನ್ನು ನಾವು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ತಲಪಾಡಿ ಗ್ರಾಮ ಪಂಚಾಯತ್ ಮತ್ತೆ ಕಾಂಗ್ರೆಸ್ ಪಕ್ಷದ ಆಡಳಿತಕ್ಕೆ ಬರುವಾಗಿದ್ದು ಕಾಂಗ್ರೆಸ್ ಕುಟುಂಬದ ಸದಸ್ಯರು ಕಾಂಗ್ರೆಸ್ ಕುಟುಂಬದ ಒಂದೇ ಮನೆಯವರೆಂಬ ಭಾವನೆಯನ್ನು ಈ ತಲಪಾಡಿ ಜನರಿಗೆ ನಾವು ತೋರಿಸಿಕೊಡ್ಬೇಕು. ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಬೇಕಾದ ರೀತಿಯಲ್ಲಿ ಏನೇನು ಅಭಿಪ್ರಾಯಗಳನ್ನು ಹೇಳಿಕೊಂಡು ಅಥವಾ SDP ಅವರ ಬೇರೆ ಬೇರೆ ಪ್ರಚೋದನೆಗಳ ಬೇರೆ ಬೇರೆ ಮಾತಿನ ಇದನ್ನು ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮನಸ್ಸನ್ನು ಸ್ವಲ್ಪ ಬಿಗಡಾಯಿಸುವ ರೀತಿಯಲ್ಲಿ ಮಾಡಿದರೆ ಅದಕ್ಕೆ ಯಾರು ಎದೆಗುಂದದೆ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಯಾವತ್ತೂ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೇವೆ ಎಂಬ ಆ ಭಾವನೆ ಬರುವ ರೀತಿಯಲ್ಲಿ ನೀವು ಅವರಿಗೆ ಮರು ಉತ್ತರ ನೀಡಬೇಕಾಗಿ ನಮ್ಮಲ್ಲಿ ಕೇಳಿಕೊಂಡು ಇವತ್ತು ಅನೇಕ ನಮ್ಮ ರಿಕ್ಷಾ ಚಾಲಕರು ಇವತ್ತು ಬಂದಿದ್ದೀರಿ. ಆ ರಿಕ್ಷಾ ಚಾಲಕರ ಸಮಸ್ಯೆಗಳ ಬಗ್ಗೆ, ಅವರಿಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳ ಬಗ್ಗೆ ಮತ್ತು ಕಾರ್ಮಿಕ ಘಟಕದಿಂದ ಸಿಗುವಂಥ ಸವಲತ್ತುಗಳ ಬಗ್ಗೆ ಈಗಾಗಲೇ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರು ನಿಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ನೀವೆಲ್ಲ ಆ ರಿಕ್ಷಾ ಚಾಲಕರು 35-40 ಜನ ಯಾರಿದ್ದೀರಿ ಅವರ ಮುಂದೆ ಕಾರ್ಮಿಕ ಘಟಕದ ಇದರಲ್ಲಿ ಆ ಯೋಜನೆ ಮುಖಾಂತರ ತಮ್ಮ ಕಾರ್ಮಿಕ ಕಾರ್ಡನ್ನು ಮಾಡಿಕೊಂಡು ಅದರ ಮೂಲಕ ಸರ್ಕಾರದ ಸವಲತ್ತು ಪಡೆಯುವಲ್ಲಿ ನಮ್ಮ ಇಲ್ಲಿಯ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ನಿಮಗೆಲ್ಲರಿಗೂ ಸಹಾಯ ಮಾಡ್ತಾರೆ ಅಂತ ಹೇಳಿಕೊಂಡು ಮತ್ತೆ ಒಬ್ಬ ರಿಕ್ಷಾದ ಚಾಲಕನಿಗಿರುವಂಥ ಗೌರವ ಏನು, ಆ ಚಾಲಕನಿಗಿರುವಂಥ ಅವನ ಕರ್ತವ್ಯದ ಬಗ್ಗೆ ಸನ್ಮಾನ್ಯ ಮೋನೂರವರು ಮಾತಾಡೋದು ಭಾಳ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಹೇಳಿದ್ದಾರೆ. ಆ ಒಂದು ತಮ್ಮ ಮನದಲ್ಲಿ ಆ ಮಾತುಗಳನ್ನು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಒಬ್ಬ ಸೇವಕನಾಗಿ ನಾನು ದುಡಿತೇನೆ, ರಿಕ್ಷಾ ಚಾಲಕನಾಗಿ ಎಲ್ಲ ಒಬ್ಬ ಕಾಂಗ್ರೆಸ್ನ ಸೇವಕನಾಗಿ ಕೂಡ ದುಡಿತೇನೆ ಅಂತ ಆ ಭಾವನೆ ನಿಮ್ಮಲ್ಲಿ ಇರಬೇಕು ಅಂತ ನಿಮ್ಮಲ್ಲಿ ಬೇಡಿಕೊಂಡು ಯಾವತ್ತೂ ಕೂಡ ಈ ರಾಷ್ಟ್ರದ ರಾಜಕೀಯದ ಜಾತ್ಯತೀತ ನಿಲುವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ನಾವು ಬೆಂಬಲಿಸಬೇಕು. ನಾವೆಲ್ಲ ಒಟ್ಟಾಗಿ ಇರೋಣ. ಅನೇಕ ನಮ್ಮ ಮಿತ್ರರಿದ್ದಾರೆ. ಸನ್ಮಾನ್ಯ ಗೋಪಾಲ್ ತಚಾನಿಯವರು ಕೂಡ ಭಾಳ ಸಮಯದಿಂದ ನೋಡ್ತಾ ಇದ್ದೇನೆ. ಭಾಳ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಪ್ರತಿಯೊಂದು ಸಭೆಗಳಲ್ಲಿ ಭಾಗವಹಿಸ್ತಿದ್ದಾರೆ. ಇಲ್ಲಿ ಅನೇಕ ನಮ್ಮ ವಿವೇಕರಾಗಲಿ ಅನೇಕ ನಾಯಕರು ಎಲ್ಲ ಹೆಚ್ಚಿನ ನಾಯಕರುಗಳು ಒಳ್ಳೆಯ ರೀತಿಯಲ್ಲಿ ಇವತ್ತು ನೀವು ಭಾಗವಹಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ವಾರ್ಡ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಕಡಿಮೆ ಪ್ರತಿಯೊಂದು ಘಟಕಗಳಿದೆ, 10-15 ಘಟಕಗಳಿದೆ ಮತ್ತು ಮೇನ್ ಕಾಂಗ್ರೆಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದೊಂದು ವಾರ್ಡಲ್ಲಿ 15-20 ಜನರ ತಂಡವನ್ನು ರಚನೆ ಮಾಡಿಕೊಂಡು ಆ ವಾರ್ಡಲ್ಲಿ 20-25 ಕಾರ್ಯಕರ್ತರಲ್ಲಿ ಪ್ರತಿ ವಾರ್ಡಲ್ಲಿ ಇರುವಾಗೆ ನೋಡಿಕೊಂಡು ಮತ್ತೆ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಮಾಡುವಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೋರಿಕೊಂಡು ನಾವೆಲ್ಲ ಮತ್ತೆ ಈ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಎಲ್ಲ ಕಾಂಗ್ರೆಸ್ ಪಕ್ಷದ 8 ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಬಂದು ನಮ್ಮ ಆಡಳಿತ ರಾಜ್ಯದಲ್ಲಿ ಬರುವಂಥ ಅವಕಾಶ ನಮಗೆ ಖಂಡಿತ ಇದೆ. ಅದನ್ನು ನೆನಪಲ್ಲಿಟ್ಟುಕೊಂಡು ಅದಲ್ಲದೆ ಈ ಭಾಗದ ಮುಂದೆ ಬರ್ತಕ್ಕಂಥ ಮಂಗಳೂರು ತಾಲೂಕು ಪಂಚಾಯತ್ ಇದೆ. ಮಂಗಳೂರು ತಾಲೂಕಾಗಿ ಇವತ್ತು ಮಂಗಳೂರು ತಾಲೂಕು ಪಂಚಾಯತ್ ಆಗಿದೆ. ಆ ತಾಲೂಕು ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಮತ್ತು ನಾಡು ನಡೀಲಿಕ್ಕಿರುವಂಥ ವಿಧಾನ ಸಲಹೆ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೀತಕ್ಕಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ನಾನು ನನ್ನ ಮನಸ್ಸು ತುಂಬಿದ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೀವೆಲ್ಲ ಒಟ್ಟಿಗೆ ಸೇರಿ ಇವತ್ತೊಂದು ಕಾಂಗ್ರೆಸ್ ಕುಟುಂಬ ನಾವೆಲ್ಲ ಒಂದಾಗಿದ್ದೇವೆ ಎಂಬ ಆ ಭಾವನೆ ಬರುವ ರೀತಿಯಲ್ಲಿ SDP ಅವರಿಗಾಗಲಿ BJP ಅವರಿಗಾಗಲಿ ಇದೊಂದು ಉತ್ತರ ಇಲ್ಲಿಂದ ಹೋಗಬೇಕು. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಅಂತ ಆ ಭಾವನೆ ಅವರ ಮನಸ್ಸಿಗೆ ಮುಟ್ಟುವಂತಾಗಲಿ. ಮುಂದಿನ ದಿನಗಳಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಆಡಳಿತ ಕೊಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಕೋರಿಕೊಂಡು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ನಮ್ಮ ಶಾಸಕರು ಮಾತಾಡಲಿಕ್ಕಿದ್ದಾರೆ. ನಿಮ್ಮ ಅಭಿಪ್ರಾಯ ಕೊಡುವಂಥ ಕೆಲಸದ್ದಾಗಿರೋದೆಲ್ಲ ಇವತ್ತು ಮಾಡಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ಬಹುಶಃ ಎಲ್ಲಷ್ಟು ತಡವಾದರೂ ಕೂಡ ತಾವೆಲ್ಲರೂ ಕೂಡ ಇವತ್ತು ಇಲ್ಲಿದ್ದು ಬಹುಶಃ ನಮಗೆಲ್ಲ ತಮ್ಮ ಸಂಪೂರ್ಣ ಸಹಕಾರ ಬೆಂಬಲ ಕೊಟ್ಟಿದ್ರಿ. ನಾನು ಇವತ್ತು ನಿನ್ನೆ ನೈಟ್ ಹುಬ್ಬಳ್ಳಿಯಿಂದ ಬೆಂಗಳೂರು ಬಂದೆ. ಇವತ್ತು ಬೆಳಗ್ಗೆ ಈಗ ಮಂಗಳೂರು ಬಂದು 1 ನಿಮಿಷ ನಾನು ಮಸೀದಿಗೆ ಹೋದ ಟೈಮ್ ಸಿಕ್ಕಿದ ಹೊರತು ಬಿಟ್ಟು 1 ನಿಮಿಷ ಕೂಡಿಸೋದಿಲ್ಲ. ಈಗ ಮನೆಗೆ ಹೋಗಿ ಸ್ನಾನ ಮಾಡಿ ಮತ್ತೆ ಹಾನಗಲ್ ಹೋಗಿ ಅಲ್ಲಿ ನಾಳೆ ಬೆಳಿಗ್ಗೆ ನಮ್ಮ ಅಭ್ಯರ್ಥಿಯ ಮನೆಯಲ್ಲಿ ಮೀಟಿಂಗ್ಗೆ ನಾನು ಅಲ್ಲಿ ಇರಬೇಕಾದ ಕಾರಣ ಬಹುಶಃ ನಿಮ್ಮೆಲ್ಲರ ಸಹಕಾರ ನಾನು ಯಾಚಿಸಿಕೊಂಡು ನಾವು ಜೊತೆಯಾಗಿ ಮುಂದೆ ಹೋಗುವಂಥ ಅವಕಾಶ ಮಾಡುವ. ಮುಂದಿನ 2023ರಲ್ಲಿ ಬಹುಶಃ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರ ಬಂದೇ ಬರ್ತದೆಂಬ ಆತ್ಮವಿಶ್ವಾಸ ನಾವೆಲ್ಲ ಸಂಪೂರ್ಣವಾಗಿ ಸಾಕಾಗಿ ಹೋಗುವಂಥ ವಿಚಾರ ಇವತ್ತು ಅವರಿಗೆ ಆಗಿದೆ. ಯಾವುದೇ ಒಂದು ಬಡವರಿಂದ ಶ್ರೀಮಂತ ತನಕ ಯಾರು ಕೂಡ ಸಂತೋಷದಿಂದ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಿನಾದವರು ಕೂಡ ಯಾರು ಕೂಡ ಸಂತೋಷದಿಂದ ಇಲ್ಲ. ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ವರ್ಗದವರು ಕೂಡ ಇವತ್ತು ಸಂತೋಷದಿಂದ ಒಬ್ಬರು ಕೂಡ ಇಲ್ಲ. ಆದ ಕಾರಣ ಈ ರಾಜ್ಯ ಸರ್ಕಾರವನ್ನು ಕಿತ್ತು ಬಿಸಾಡ್ತಾರೆ ಅಂತ ಭಾಳ ಸ್ಪಷ್ಟವಾದ ತೀರ್ಮಾನ ಇವತ್ತು ಬಂದಿದೆ. ಉತ್ತಮವಾದ ದಿನ ನಾವು ಇವತ್ತು ನೋಡುವಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು
ಬಯಸ್ತೇನೆ. ನಮಸ್ಕಾರ. ಅಲ್ಲಿ ಮೊನ್ನೆ ಹೇಳಿದಾರಲ್ಲ, ಈಗ ಇವರು ರಾಷ್ಟ್ರೀಯ ಅದಕ್ಕೆ ನಮಗೆ ಮಣ್ಣು ತುಂಬಿಸಿ ಇಂಟರ್ವ್ಯೂ ಆಗಿದೆ ಇದು ಮಾಡಿಕೊಂಡು ಭರವಸೆ ಹೇಳಿದ್ದಾರೆ, ಸಿದ್ದಿಕ್ನವರು ಹೇಳಿದ್ದಾರೆ.